ಅಧಿಕಾರ ಕೊಡ್ತಾರೆ ಭಾರತೀಯ ಜನತಾ ಪಕ್ಷ ಎನ್ನುವುದಕ್ಕೆ ಯಶ್ಪಾಲ್ನಂತ ಕೆಲವು ಜನ ಅದಕ್ಕೆ ಉದಾಹರಣೆ ಆಗಿರ್ತಾರೆ. ಯಶ್ಪಾಲ್ ಸ್ವರ್ಣರ ಸಾಧನೆ ಏನು ಅಂತ ಹೇಳಿದ್ರೆ, ಅವರು ಮತೀಯವಾದಿ ಭಾವನೆಯನ್ನು ಇಟ್ಕೊಂಡು ಕೆರಳಿಸ್ತಕ್ಕಂಥ ಪ್ರಚೋದನಕಾರಿ ಮಾತು, ಅದೇ ಅವರಿಗೆ ಸರ್ಟಿಫಿಕೇಟ್. ಅಪ್ಪ ಮಕ್ಕಳನ್ನ ಬತ್ತಲೆ ಮಾಡಿ ಹಲ್ಲೆಗೈದಿರುವ ಕ್ರಿಮಿನಲ್ ಯಶ್ಪಾಲ್ ಅವನಿಗೆ ಯಾವ ರೀತಿಯಲ್ಲಿ ಕಾಂಗ್ರೆಸ್, ಯಾವ ರೀತಿಯಲ್ಲಿ ಬಿಜೆಪಿ ಅವರಿಗೆ ಮನೆ ಹಾಕಿದೆ ಅಂತ ಹೇಳಿದ್ರೆ, ಅವನು ಒಬ್ಬ ರ್ಯಾಡಿಕಲ್ಸ್ ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಮನೆ ಹಾಕಿರ್ತಕ್ಕಂಥ ಇದು ಬಿಜೆಪಿಯವರ ಒಂದು ಎಜೆಂಡಾ ಅಲ್ಲ. ಅವರ ಎಜೆಂಡಾ ಏನು ಅಂತ ಹೇಳಿದ್ರೆ, ಯಾರು ಗಲಾಟೆ ಮಾಡ್ತಾರೆ, ಕಷ್ಟ ಮಾಡ್ತಾರೆ, ಅವರಿಗೆ ಬಹಳ ಮುಖ್ಯ. ಅವರಿಗೆ ಗಾಂಧಿವಾದದ ಮೇಲೆ ಇಷ್ಟ ಇಲ್ಲ, ಅವರು ಗೋಡ್ಸೆವಾದದ ಮೇಲೆ ಇಷ್ಟ ಇರ್ತಕ್ಕಂಥದ್ದು. ಇವತ್ತು ಅವರು ಮಾತ್ರ ಅಲ್ಲ, ಕೆಲವಾರು ಜನ ಬಹುಶಃ ಶಾಸಕರಾಗಿದ್ದವರು ಏನೆಲ್ಲ ಕೆಟ್ಟದಾಗಿ ಮಾತಾಡ್ತಾರೆ ಹೇಳುವುದನ್ನು ನಾವು ಅರ್ಥ ಮಾಡಬೇಕು. ಎಜೆಂಡಾದ ಜನರಿಗೆ ಅವರಿಗೆ ನಾಯಕತ್ವ ಸಿಗುತ್ತದೆ ಬಹಳ ಸುಲಭದಲ್ಲಿ ಅಂತೇಳಿ. ಕಾಂಗ್ರೆಸ್ಗೆ ನಾಯಕತ್ವ ಕೆಲಸ ಮಾಡಿದವರು ಸಿಗುದು, ಕಾಂಗ್ರೆಸ್ನಲ್ಲಿ ಯಾರು ಜನಸೇವೆ ಮಾಡ್ತಾರೆ ಅವರಿಗೆ ನಾಯಕ ಸಿಗ್ತದೆ. ಇದು ಆಗಿಲ್ಲ. ಇವರು ಪ್ರಚೋದನೆ ಮಾಡಿ ದ್ವೇಷದ ಭಾಷೆಯನ್ನು ಮಾಡ್ತಾರೆ, ಅವರಿಗೆ ನಾಯಕತ್ವ ಕೊಡ್ತಕ್ಕಂಥ ಪಕ್ಷ ಈ ಪ್ರಪಂಚದಲ್ಲಿ ಅಲ್ಲದಿದ್ದರೆ ಅದು ಭಾರತ ದೇಶದಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ.